ಮಂಗಳೂರು ಹೊರವಲಯದ ಉಳ್ಳಾಲ ನಗರಸಭಾ ವ್ಯಾಪ್ತಿಯಲ್ಲಿ ಸಂಗ್ರಹವಾಗುವ ಹಸಿ ಕಸದಿಂದ ನಿರ್ಮಿಸಲಾದ ಗೊಬ್ಬರಕ್ಕೆ ಇದೀಗ ಭಾರೀ ಡಿಮ್ಯಾಂಡ್ ವ್ಯಕ್ತವಾಗಿದೆ. ಉತ್ತರ ಕನ್ನಡ ಭಾಗದಿಂದಲೂ ನಗರಸಭೆಗೆ ದೂರವಾಣಿ ಮೂಲಕ ರೈತರು ವಿಚಾರಿಸುತ್ತಿದ್ದಾರೆ. ಗೊಬ್ಬರ ಪೂರೈಸಲು ಹಾಗೂ ನಡೆಸುವ ವಿಧಾನವನ್ನ ಕೇಳಿ ತಿಳಿದುಕೊಳ್ಳುತ್ತಿದ್ದಾರೆ. ಈಗಾಗಲೇ ಉಳ್ಳಾಲ ನಗರಸಭೆ ವ್ಯಾಪ್ತಿಯ ಕಲ್ಲಾಪು ಕಮಳಗುತ್ತು ಪ್ರದೇಶದಲ್ಲಿ ಮತ್ತು ನಗರಸಭೆ ಕಚೇರಿ ಆವರಣದಲ್ಲಿ ಲೇಯರ್ ಮತ್ತು ಬಿನ್ ಮಾದರಿಯಲ್ಲಿ ಹಸಿ ಕಸವನ್ನ ಡಿಸೆಂಟ್ರಲೈಸ್ಡ್ ಮಾಡಲಾಗುತ್ತಿದೆ. ತೋಟ ಇರುವ ಜಾಗದ ಸಮೀಪವೇ ಅರ್ಧ ಸೆಂಟ್ ಸ್ಥಳದಲ್ಲಿ ಸಿಮೆಂಟ್ ನೆಲದಲ್ಲಿ ಹಸಿ ಕಸವನ್ನ 3 ಪದರವನ್ನಾಗಿ ಜೋಡಿಸಿಟ್ಟು ಅದರಿಂದ ಬರುವ ದ್ರವ ಮಾದರಿಯನ್ನ ತೋಟಕ್ಕೆ ಬಿಡಲಾಗುತ್ತಿದೆ. ಹಸಿ ಕಸಕ್ಕೆ ಕೋಕೋಪಿಟ್ ಹಾಕಿ ಒಣಗಿಸಿ ಬಳಿಕ ಕೆಲ ದಿನಗಳ ಬಳಿಕ ತಯಾರಾದ ಗೊಬ್ಬರವನ್ನು ಪ್ಯಾಕಿಂಗ್ ಮಾಡಲಾಗುತ್ತೆ. ಶಾಸಕ ಯುಟಿ ಖಾದರ್ ಅವರ ಮುತುವರ್ಜಿಯಿಂದ ಬಿಡುಗಡೆಗೊಂಡ ಉಳ್ಳಾಲ ಬ್ರ್ಯಾಂಡ್ ಗೊಬ್ಬರಕ್ಕೂ ಕೆಜಿಗೆ 10 ರೂಪಾಯಿಯನ್ನ ಪಡೆಯಲಾಗುತ್ತಿದೆ. ಈ ಮೂಲಕ ಭೂಮಿ ಹಾಳಾಗುವುದನ್ನು ತಡೆದು ಗೊಬ್ಬರದ ಮೂಲಕ ಭೂಮಿಯ ಫಲವತ್ತತೆಯನ್ನ ಹೆಚ್ಚಿಸಲಾಗುತ್ತಿದೆ. ನಗರಸಭಾ ವ್ಯಾಪ್ತಿಯಲ್ಲಿ 3 ರಿಂದ 4 ಎಕರೆ ಜಾಗವನ್ನು ಗುರುತಿಸಿದಲ್ಲಿ ಉತ್ತಮ ಯಾರ್ಡ್ ಅನ್ನ ರಚಿಸಬಹುದು, ಅಲ್ಲದೆ ಎರೆಹುಳ ಗೊಬ್ಬರವನ್ನು ತಯಾರಿಸಲು ಸಾಧ್ಯ ಎಂಬ ಅಭಿಪ್ರಾಯವನ್ನ ಕಮಿಷನರ್ ರಾಯಪ್ಪ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಇಂಥದೇ ಬಿನ್ಗಳನ್ನು ಇಟ್ಟಿದ್ದಾರೆ. ದನದ ಕೊಟ್ಟಿಗೆ ಉಂಟಲ್ಲ, ಆ ರೀತಿ ಅಷ್ಟಲ್ಲದೆ ಇಲ್ಲಿ ನಾವು ಉಳ್ಳಾಳ ನಗರಸಭಾ ವ್ಯಾಪ್ತಿಯಲ್ಲಿ ಬರುವಂಥ ಸುಮಾರು 11 ಟನ್ ಹಸಿ ಕಸವನ್ನು ವಿಂಗಡಣೆ ಮಾಡಿ ಪ್ರತ್ಯೇಕವಾಗಿ ಸಂಗ್ರಹ ಮಾಡ್ತಾಯಿದ್ವಿ. ಈಗ 7 ಟನ್ನ ಉಳಿದಂಥ 7 ಟನ್ನನ್ನು ನಾವು ಮಂಗಳೂರು ಕಳಿಸ್ತೇವೆ. ಮುಂದಿನ ದಿನದಲ್ಲಿ ಇಂಥ ಯಾರ್ಡ್ಗಳನ್ನು ಅಂದರೆ ಡಿಸೆಂಟ್ರಲೈಸ್ ಪ್ರಕಾರ ಎಲ್ಲೆಲ್ಲಿ ನಾಗರಿಕರು ಒಪ್ತಾರೆ ಅಥವಾ ಜನರು ನಮಗೆ ಬನ್ನಿ ಗೊಬ್ಬರ ಮಾಡಿ ಎಂಬುದಾಗಿ ನಮ್ಮನ್ನು ಕರೆದರೆ ಖಂಡಿತವಾಗಿ ಇಡೀ ನಗರಸಭೆ ವ್ಯಾಪ್ತಿಯಲ್ಲಿ ಇಂಥದ್ದೊಂದು 5 ರಿಂದ 6 ನಾವು ನಿರ್ಮಾಣ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಹಸಿ ಕಸವನ್ನು ಇಲ್ಲೇ ನಾವು ಗೊಬ್ಬರ ಮಾಡಿ ಅದನ್ನು ನಾವೇ ಬಳಸ್ಕೋಬೋದು. ಆದ್ದರಿಂದ ನಗರದ ನಾಗರಿಕರು ಇದಕ್ಕೆ ಸಹಕಾರ ಕೊಟ್ಟರೆ ಖಂಡಿತವಾಗಿ ಈ ಏನು ಬೇಡಂತ ಬಿಸಾಡಿದಂಥ ಕಸವನ್ನು ಅದು ಅಚ್ಚರಿ ಸಂಪನ್ಮೂಲ, ಇದರ ಮೂಲಕ ನಮಗೆ ಸ್ವಲ್ಪ ಆದಾಯ ಬರ್ತದೆ. ಇದನ್ನು ಸರಿಯಾಗಿ ಮರುಬಳಕೆ ಮಾಡಿದರೆ ಅದು ನಮಗೆ ಖಂಡಿತವಾಗಿ ಗೊಬ್ಬರವಾಗಿ ಪರಿವರ್ತನೆ ಆಗಿ ನಾವು ಒಳ್ಳೆ ತರಕಾರಿ ಬೆಳಿಬೋದು, ಗಿಡಗಳನ್ನು ಬೆಳಿಬೋದು. ಅದರ ಮೂಲಕ ನಾವು ಒಳ್ಳೆ ಸಾವಯವ ತರಕಾರಿ ಬೆಳೆದು ಸಾವಯವ ತರಕಾರಿಯನ್ನು ಉಪಯೋಗ ಮಾಡೋದ್ರಿಂದ ಆರೋಗ್ಯವಂತರಾಗಿ ನಾವು ಇರಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಮುಂದಿನ ದಿನದಲ್ಲಿ ನಾವು ಇಂಥದ್ದನ್ನೆಲ್ಲ ಕಡೆ ಮಾಡಿ ಅದನ್ನು ನಾವೇ ಉಪಯೋಗ ಮಾಡಬೇಕು.